ಎಸ್, ಮಂಗಳೂರಿನ ಪಂಪ್ವೆಲ್ನಲ್ಲಿ ನಿನ್ನೆ ಸಂಜೆ ವೇಳೆಗೆ ಒಂದು ಘಟನೆ ನಡೆಯುತ್ತೆ. ಮಂಗಳೂರಿನ ಪಂಪ್ವೆಲ್ ಮೇಲ್ಸೇತುವೆ ಏನಿದೆ ಅಲ್ಲಿ ಒಂದು ಏಕಾಏಕಿಯಾಗಿ ಬ್ಯಾನರ್ ಪ್ರತ್ಯಕ್ಷವಾಗುತ್ತೆ. ಅಂದ್ರೆ ಇದು ವೀರ ಸಾವರ್ಕರ್ ಮೇಲ್ಸೇತುವೆ ಎನ್ನುವಂತಹ ಹೆಸರಿನ ಒಂದು ಬ್ಯಾನರ್ ಫ್ಲೈಓವರ್ ಮೇಲ್ಭಾಗದಲ್ಲಿ ಪ್ರತ್ಯಕ್ಷವಾಗುತ್ತೆ. ಅದರ ಜೊತೆಗೆ ಬಜರಂಗ ದಳ ಎನ್ನುವಂತಹ ಒಂದು ಬರವಣಿಗೆ ಕೂಡ ಆ ಒಂದು ಫ್ಲೈಓವರ್ನ ತಡೆಗೋಡೆಯ ಮೇಲೆ ಕಾಣಿಸಿಕೊಳ್ಳುತ್ತೆ. ಇನ್ನು ಈ ಒಂದು ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಬ್ಯಾನರ್ ಅಲ್ಲಿಂದ ಮಾಯ ಆಗುತ್ತೆ. ಸೊ ಈ ಒಂದು ವಿಚಾರ ಈಗ ವ್ಯಾಪಕವಾಗಿ ರಾಜಕೀಯ ಚರ್ಚೆಗೆ ಗುರಿಯಾಗ್ತಾ ಇದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಜಿ ಸಚಿವ ಯುಟಿ ಖಾದರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಪಂಪ್ವೆಲ್ ಸರ್ಕಲ್ಗೆ ಮಹಾವೀರ ವೃತ್ತ ಎನ್ನುವಂತಹ ಒಂದು ಹೆಸರನ್ನ ಕೊಡಲಾಗಿದೆ. ಮಹಾವೀರ ವೃತ್ತ ಎನ್ನುವಂತಹ ಹೆಸರು ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಹೆಸರು ಯಾಕೆ ಎನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಯುಟಿ ಖಾದರ್ ಅವರು ಕೇಳಿದ್ದಾರೆ. ಇನ್ನು ಈ ಒಂದು ಫ್ಲೆಕ್ಸ್ ಅನ್ನ ಹಾಕಿದವರು ಯಾರು ಅನ್ನುವಂಥದ್ರ ಬಗ್ಗೆ ತನಿಖೆಯಾಗಲಿ, ಫ್ಲೆಕ್ಸ್ ಅನ್ನ ಹಾಕಿದವರ ವಿರುದ್ಧ ಸರ್ಕಾರ ಮತ್ತು ಜಿಲ್ಲಾಡಳಿತ ಇಲ್ಲಿ ಕ್ರಮವನ್ನ ತೆಗೆದುಕೊಳ್ಳಬೇಕು. ಫ್ಲೆಕ್ಸ್ ಹಾಕಿದವರನ್ನ ಪತ್ತೆ ಹಚ್ಚದಿದ್ರೆ ಅದು ಪೊಲೀಸರ ವೈಫಲ್ಯ ಆಗುತ್ತೆ. ಪತ್ತೆ ಹಚ್ಚದಿದ್ರೆ ಸಂಸದರು ಮತ್ತು ಶಾಸಕರು ಕಿಡಿಗೇಡಿಗಳಿಗೆ ಬೆಂಬಲ ಕೊಟ್ಟಂತೆ. ಕಿಡಿಗೇಡಿಗಳನ್ನ ಪತ್ತೆ ಹಚ್ಚುವಂತಹ ಕಾರ್ಯ ಏನಿದೆಯೋ ಅದನ್ನ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಬಿಡ್ತಾ ಇದ್ದೇವೆ. ಜನರು ಈ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಬೇಡಿ ಎನ್ನುವಂತಹ ಮಾತುಗಳನ್ನ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಅವರು ಹೇಳ್ತಾರೆ. ಏನು ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ರು. ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಈ ಒಂದು ಬ್ಯಾನರ್ ಪ್ರತ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟರು. ಫ್ಲೆಕ್ಸ್ ಹಾಕಿದವರನ್ನ ಪತ್ತೆ ಹಚ್ಚದಿದ್ರೆ ಅದು ಪೊಲೀಸರ ವೈಫಲ್ಯ ಅಂತ ಆಗುತ್ತೆ. ಪತ್ತೆ ಹಚ್ಚದಿದ್ರೆ ಸಂಸದರು ಶಾಸಕರು ಕಿಡಿಗೇಡಿಗಳಿಗೆ ಬೆಂಬಲ ಕೊಟ್ಟಂತ ಆಗುತ್ತೆ. ಇನ್ನು ಈ ಎಲ್ಲ ಕೆಲಸಗಳನ್ನ ಪತ್ತೆ ಹಚ್ಚುವಂತಹ ಕೆಲಸಗಳಿರ್ಬೋದು ಅಥವಾ ಮುಂದಿನ ಕ್ರಮಗಳಿರ್ಬೋದು ತೆಗೆದುಕೊಳ್ಳುವಂಥದ್ದು, ಇದೆಲ್ಲವನ್ನು ಕೂಡ ನಾವು ಸರ್ಕಾರಕ್ಕೆ ಬಿಡ್ತಾ ಇದ್ದೇವೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಾಧಿಕಾರಿ ವೀರದೇವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಅವತ್ತಿನ ಹಿರಿಯರು ಮತ್ತು ಅವತ್ತಿನ ಲೋಕಲ್ ಎಂಪಿ ಧನಂಜಯ ಕುಮಾರ್ ಅವರು ಮತ್ತು ಅವತ್ತು ಲೋಕಲ್ ಎಂ ಎಲ್ ನನ್ನ ತಂದೆಯವರು ಇಲ್ಲಿ ಸೇರಿ ಅದನ್ನು ಮಹಾವೀರ್ ಸರ್ಕಲ್ ಅಂತ ಮಾಡಿ ಪವಿತ್ರವಾದ ಕಲಶವನ್ನು ಅಲ್ಲಿ ಇಟ್ಟಿದ್ರು ಅಲ್ವಾ. ಆ ಹೈವೇ ಮಾಡ್ಲಿಕ್ಕೆ ಪಂಪ್ವೆಲ್ ಸರ್ಕಲ್ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಈ ಕಲಶವನ್ನು ಎಲ್ಲಿಡುದಂತೆ ಒಂದು ದೊಡ್ಡ ಚರ್ಚೆ ಆಯ್ತು ಅಲ್ವಾ. ಅಲ್ಲಿಗೆ ಮಹಾವೀರ ಅಂತ ಹೆಸರು ಇರುವಾಗ ಇಡೀ ವಿಶ್ವದಲ್ಲೇ ಮಹಾವೀರ ಅವರ ಆ ಒಂದು ತತ್ವ ಆದರ್ಶಗಳನ್ನು ಮತ್ತು ಪರಮಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ಅದನ್ನು ಆದಾಗ ಇದಕ್ಕೆ ಬೇರೆ ವಿಚಾರ ಹೆಸರು ಪ್ರಸ್ತಾವನೆಯಲ್ಲಿ ಹೇಗೆ ಬರ್ತದೆ. ಮತ್ತು ಆ ಕಲಶವನ್ನು ನೋಡಿ ಅವತ್ತು ತೆಗಿಲಿಕ್ಕೆ ಅದ ಹಾಗೆ ಈಗ ಅದನ್ನು ಚಂದ ಮಾಡಿ ಒಂದು ಸರಿ ಜಗದಿಡ್ಲಿಕ್ಕೆ ಅಂತ ಇವಾಗ ಸರ್ಕಾರಕ್ಕೆ ಇಲ್ಲ. ಅದನ್ನ ನೋಡಿದ್ರೆ ಅಲ್ಲಿ ಮಣ್ಣಿಡಿದು ಏನಾಗಿದೆ ಅಂತ ಹೇಳಿ ಕೆಲಸ ಪ್ರಾರಂಭ ಮಾಡುವಾಗ ಅದು ಎಲ್ಲಿ ತೆಗೆದು ಎಲ್ಲಿ ಇಡುದಂತ ಅದು ಒಂದು ದಿನ ಡಿಲೇ ಆಯ್ತು. ಈಗ ಒಂದು ಅಲ್ಲಿ ನಮ್ಮ ನೋಡಿ ಎಲ್ಲಿ ಏನಿದೆ ಅಂತೇಳಿ ಅದರ ಬಗ್ಗೆ ಒಂದಕ್ಕೆ ಪೇಂಟ್ ಕೊಡುದಾ ಅಥವಾ ಕಂಪ್ಲೀಟ್ ಆಗಿ ಸರಿಯಾದ ಜಾಗದಲ್ಲಿ ತಂದು ಇಡುವುದಾ ಅಥವಾ ಸಣ್ಣ ಮಾಡಿ ಇಡುವುದಾ. ಅಲ್ಲಿ ಮಹಾವೀರ ಅವರ ವಿಶ್ವದಲ್ಲಿ ಇವತ್ತು ಅವರ ಮೌಲ್ಯಗಳನ್ನು ಇವತ್ತು ಅಂತ ಮತ್ತು ಪರಮಪೂಜ್ಯ ವೀರೇಂದ್ರ ಹೆಗ್ಡೆ ಅವರೇ ಇವತ್ತು ಅದನ್ನು ಬಂದು ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಬೇರೆ ಇಲ್ಲಿ ಬರ್ತದೆ. ಸೊ ಯಾರಾದ್ರೂ ಇವತ್ತು ಅದನ್ನು ಹಾಕಿದರೆ ಯಾರು ಹಾಕಿ ಅದನ್ನು ಕಾಂಟ್ರವರ್ಸಿ ಮತ್ತು ಮಿಸ್ಯೂಸ್ ಮಾಡಿ ಇವತ್ತು ಅವಮಾನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದ ಮಹಾವೀರ ಅವರಿಗೆ ಅವರು ಕಠಿಣವಾದ ಕ್ರಮ ಇವತ್ತು ತಗೊಳ್ಬೇಕು. ಮತ್ತೆ ಆ ಫ್ಲೆಕ್ಸ್ ಅಲ್ಲಿ ಪ್ರಿಂಟ್ ಆಗಿದೆ ಅವನ ಮೇಲೆ ಬಂದ್ ಮಾಡ್ಬೇಕು, ಅವನ ಮೇಲೆ ಆಕ್ಷನ್ ಆಗ್ಬೇಕು. ಈ ಫ್ಲೆಕ್ಸ್ ಪ್ರಿಂಟಿಂಗ್ ಅವ್ರಿಗೆ ಅರ್ಥ ಆಗಬೇಕು ಯಾವ್ದು ಮಾಡ್ಬೇಕು ಮಾಡಬಾರ್ದು ಅಂತೇಳಿ. ಮತ್ತೆ ಅದರ ಹಿಂದೆ ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಅವ್ರ ಕ್ರಮ ತಗೊಳ್ಳೋದ ಜವಾಬ್ದಾರಿ ಅದು ಸರ್ಕಾರದ ಜವಾಬ್ದಾರಿ. ಅದರ ಪತ್ತೆ ಹಚ್ಚುವಂತ ಕೆಲಸ ಈಗ ಲೋಕಲ್ ಎಂ ಎಲ್ ಎಗಳಿಗೆ ಎಂಪಿಗಳಿಗೆ ಉಸ್ತುವಾರಿ ಸಚಿವರಿಗೆ ಕೆಲಸ. ಅವ್ರು ಪತ್ತೆ ಹಚ್ಚಿ ಶಿಕ್ಷೆ ಇದ್ದಿದ್ರೆ ಅವ್ರು ಕೂಡ ಇನ್ವಾಲ್ವ್ ಅಂತ ಒಂದು